ನಾನೀಗ ಕನ್ನಡದಲ್ಲಿ ಲಾಗ್ ಮಾಡ್ತಿದ್ದೇನೆ. ಏನಂದರೆ ಪೈಲೆ ಹೋಗಿದ್ದಾರೆ. ನಮ್ಮ ಅತ್ತೆಯಲ್ಲಿ ಸೇಮೆದಡ್ಡಿ ಒತ್ತುತ್ತಿದ್ದಾರೆ. ಚಂದ ಉಂಟಾ? ಚಂದ ಅಲ್ವಾ? ಎಂತ ಬರ್ಡೇ ಬಾಯ್, ಎಂತ ಮೆಲ್ಲ ಕೈಯೆಲ್ಲ ತಿರುಗಿಸಿ, ಹೇಗೆ ತಿರುಗ್ತದಾ? ಓಪನ್ ಮಾಡುತ್ತಿದ್ದಾರೆ ಕೇಕ್ ಅನ್ನು. ಹ್ಯಾಪಿ ಬರ್ಡೇ ಟು ಯು. ಕೇಕ್ ತಿಂದ್ರ ನೀವು? ತಿಂದ್ರಾ? ಅಮ್ಮ, ಬರ್ಡೇ ಬಾಯ್, ಕೇಕ್ ಹೇಗೆ ಉಂಟು? ಅಡಿಕೆ ಸುಲಿಯುವ ಯಂತ್ರ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕೀರ್ತನ್ ಗೌಡ ಯೂಟ್ಯೂಬ್ ಚಾನಲ್. ನಾನೀಗ ಕನ್ನಡದಲ್ಲಿ ಲಾಗ್ ಮಾಡ್ತಿದ್ದೇನೆ. ಏನಂದರೆ ಈಗ ಕನ್ನಡದಲ್ಲಿ ಎಲ್ಲರಿಗೂ ಗೊತ್ತಾಗೋದಿಲ್ಲಲ್ಲ ಲಾಗಲ್ಲಿ ತುಳುವಲ್ಲಿ ಮಾಡಿದರೆ. ಇಷ್ಟರ ತನಕ ನಾನು ತುಳುವಲ್ಲಿ ಲಾಗ್ ಮಾಡ್ತಿದ್ದೆ. ಇನ್ನು ಮುಂದೆ ನಾನು ಕನ್ನಡದಲ್ಲಿ ಸಹ ಲಾಗ್ ಮಾಡುವಂತಿದ್ದೇನೆ. ತುಳುವಲ್ಲಿ ಸಹ ಮಾಡ್ತೀನಿ, ಮಾಡೋದಿಲ್ಲ ಅಂತೆಲ್ಲ. ನಮ್ಮ ತುಳುನಾಡು, ನಾನು ತುಳುನಾಡು, ಪಕ್ಕ ತುಳುನಾಡಿನ ಹುಡುಗ. ಹಾಗೆ ನಮ್ಮೂರು ಪುತ್ತೂರಲ್ಲಿ. ಹಾಗೆ ಮತ್ತು ದಕ್ಷಿಣ ಕನ್ನಡದಲ್ಲಿ ಕುಡ್ಲ ನಮ್ಮದು. ಹಾಗೆ ಮತ್ತು ನಾನು ಈಗ ತುಳುವಲ್ಲಿ ಸಹ ಲಾಗ್ ಮಾಡ್ತೇನೆ, ಕನ್ನಡ ಸಹ ಲಾಗ್ ಮಾಡ್ತೇನೆ. ಈಗ ನಾವು ತುಳುವಲ್ಲಿ ಲಾಗ್ ಮಾಡಿದರೆ ಕನ್ನಡದವರಿಗೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೆ ಇನ್ನು ಕನ್ನಡದಲ್ಲಿ ಲಾಗ್ ಮಾಡುವಂತಿದ್ದೀನಿ ನಾನು. ಹಾಗೆ ನಾನೀಗ ಲಾಗ್ ಮಾಡಲಿಕ್ಕೆ ವಿಶೇಷ ಏನಂದರೆ, ನನ್ನ ಭಾವಂದು ಬರ್ಡೇ, ಹಾಗೆ ಕರೆದಿದ್ದಾರೆ, ಅಲ್ಲಿ ಗಮ್ಮತ್ತುಂಟಂತೆ. ಹಾಗೆ ಹೋಗ್ತಿದ್ದೀನಿ ನಾನು. ಇದು ನಮ್ಮ ಮನೆಯದ್ದು ಕೆಲಸ ಆಗ್ತುಂಟು. ಹಾಗೆ ಮತ್ತು ಕೇಕ್ ಕಟ್ ಮಾಡಲಿಕ್ಕೆಲ್ಲ ಅಂತೆ, ಗಮ್ಮತ್ತು ಮಾತ್ರ. ಹಾಗೆ ಎಂತೆಲ್ಲ ಗಮ್ಮತ್ತು ಉಂಟು ನೋಡುವ. ಅಲ್ಲಿ ಹೋಗಿ ಲಾಗ್ ಮಾಡ್ತೇನೆ ಹೋಗುವಾಗ ಸಹ. ಬನ್ನಿ. ಪೈಲೆ ಹೋಗಿದ್ದಾರೆ, ನನಗೆ ಒಬ್ಬನಿಗೆ ನಡೆದುಕೊಂಡು ಹೋಗ್ತಿದ್ದೀನಿ ಈಗ. ಸಣ್ಣ ಭಾವನವರು ಯಾರು? ಇದು ನಮ್ಮ ಸಂದಕ್ಕ ಇದ್ದಾರೆ. ಹಾಗೆ ಅವರು ಓಡುತ್ತಿದ್ದಾರೆ. ಹಾಗೆ ಡ್ಯಾಡಿ ಮಮ್ಮಿ ಇದ್ದಾರೆ. ಬಾವ ವಿಶ್ ಹ್ಯಾಪಿ ಬರ್ಡೇ, ಇವೊಂದು ಬರ್ಡೇ. ಹಾಗೆ ಅತ್ತೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈಗ ವಿನೀಶ್ ಭಾವನವರು ಎಲ್ಲಿದ್ದಾರೆ? ಬಾವ ಎಲ್ಲಿಗೆ ಹೋಗಿದ್ದಾರೆ? ಅಲ್ಲಿದ್ದಾರಾ? ಎಲ್ಲಿ? ಇಲ್ಲಿ ಸೇಮೆದಡ್ಡಿಯ ಒತ್ತುತ್ತಿದ್ದಾರೆ. ನಾನು ಈಗ ಕನ್ನಡದಲ್ಲಿ ಲಾಗ್ ಮಾಡ್ತಿದ್ದೀನಿ. ಇದು ನನ್ನ ಭಾವ, ದೊಡ್ಡ ಭಾವ. ನೀವು ಎಂತ ಮಾಡುವುದಿಲ್ಲಿ? ಅಕ್ಕ, ಇದು ನಮ್ಮ ಅತ್ತೆ, ಅಕ್ಕ ಅಂತ ಕರೆಯೋದು. ಹಾಗೆ ನೋಡಿ, ಇವರು ನಮ್ಮ ಅತ್ತೆ, ಇವರ ಮಗಂದು ಬರ್ಡೇ. ಇದು ಕಿನ್ನಿ ಭಾವ, ವಿನಿಸ್ ಭಾವ ಇವರು. ನಮ್ಮ ಅತ್ತೆಯಲ್ಲಿ ಸೇಮೆದಡ್ಡಿ ಒತ್ತುತ್ತಿದ್ದಾರೆ. ತಿಳಿಪುರದಲ್ಲೆಜ್ಜಿ ಇವರು ಅಡ್ಡಿ ಹೊತ್ತುತ್ತಿದ್ದಾರೆ. ಸೇಮೆದಡ್ಡಿ ಆಗಿದೆ. ಯೂಟ್ಯೂಬ್ಗೂ ಪಡ್ಲಿಕ್ಕೆ ಈಗ ನಮ್ಮ ಮನೀಶ್ ಅವರಿದ್ದಾರೆ ಸೇಮೆದಡ್ಡಿ ಎತ್ತುಕೊಂಡು. ನಮ್ಮ ಭಾವ ಈಗಾಗಲೇ ಸೇಮೆದಡ್ಡಿ ತಿನ್ನುತ್ತಿದ್ದಾರೆ. ವಿನೀಶ್, ಸೇಲೆದ ಮುದ್ದೆ ಹೇಗುಂಟು? ಸೇಮೆದಡ್ಡಿ ಹೇಗುಂಟು? ಚಂದ ಉಂಟಾ? ಚಂದ ಅಲ್ವಾ? ಎಂತದು ನೀವೆಂತ ಮಾಡುದು? ಬುಕ್ಕ ಹೋಗೋದು ಚಂದ ಅಲ್ವಾ? ಎಂತದು ಬಾವೇರೆ ನೀವು ಹೀಗೆ ಮಾಡುದು? ಇಲ್ಲಿ ನೋಡಿ, ಪುಚ್ಚೆ ಉಂಟು. ನಮ್ಮ ಭಾವ ಇಲ್ಲಿದ್ದಾರೆ, ಬರ್ಡೇ ಬಾಯ್. ನಮ್ಮ ಕೇಕ್ ಕೊಣತದಿರು ಚಪ್ಪಾಡಲ್ಲ. ಸಣ್ಣ ಭಾವ ಸೇಮೆದಡ್ಡಿ ತಿನ್ನುತ್ತಿದ್ದಾರೆ. ಕೇಕಿಗೆ ಏನು ಭಾವ, ಹೇಗಿದ್ರೆ? ಬರ್ಡೇ ಬಾಯ್, ಎಂತ ಮೆಲ್ಲ ಕೈಯೆಲ್ಲ. ಇಲ್ಲಿ ಸೇಮೆದಡ್ಡಿ ಒತ್ತಲಿಕ್ಕೆ ಬಂದು ಇವನಿಗೆ ಎಂತ ಗೊತ್ತಿಲ್ಲ, ಈ ಭಾವನಿಗೆ ಸೇಮೆದಡ್ಡಿ ಒತ್ತಲಿಕ್ಕೆ ಒಟ್ರಾಸ್ ಮಾಡ್ತಿದ್ದಾರೆ. ಈಗ ನಾನು ಒತ್ತಲಿಕ್ಕೆ ರೆಡಿ ಆಗ್ತಿದ್ದೇನೆ. ಇವರು ಸೇಮೆದಡ್ಡಿಯನ್ನು ಹಾಕಿ ತಿರುಗಿಸುತ್ತಿದ್ದಾರೆ. ತಿರುಗಿಸಿ ಹೇಗೆ ತಿರುಗ್ತದಾ? ಇದು ನನ್ನ ಅಜ್ಜಿ. ನೋಡ್ರಿ ಇಲ್ಲಿ ಏನ್ ಮಾಡ್ತಿದ್. ಇದು ಲಾಗ್ ಎಲ್ಲ ಕನ್ನಡದಲ್ಲಿ ಫಸ್ಟ್ ಮಾಡ್ಬೇಕು ಈಗ. ಹಾಗೆ ಎಲ್ರು ಸುಲು ಮಾಡ್ತಾರೆ. ಇನ್ನು ಅಭ್ಯಾಸ ಆದ್ಮೇಲೆ ಮತ್ತೆ ಕನ್ನಡ ಬರ್ತದೆ ಎಲ್ರು ಬಾಯಲ್ಲಿ. ಈಗ ನಾನು ಒತ್ತಲಿಕ್ಕೆ ರೆಡಿ ಆಗ್ತಿದ್ದೇನೆ. ಬನ್ನಿ ಹೋಗುವ. ನನ್ನ ಸಹ ಲಾಗ್ ಮಾಡ್ಬೋದು, ಎಲ್ಲಿಕ್ಕಾಗುದಿಲ್ಲ. ಬನ್ನಿ ಒತ್ತುವ.
ದಿಲ್ಲ ನಾನು ಹೊತ್ತುತ್ತಾನೆ. ಕೇಕು ಕೇಕ್ ಕೇಕ್ ಉಂಟು, ಕೇಕ್ ಉಂಟಿಲ್ಲಿ, ಕೇಕ್ ತಂದಿದೆ, ಕೇಕ್ ರೆಡಿ ಆಗ್ತುಂಟು ಬರ್ಡೇಗೆ. ಇಲ್ಲಿ ದೀಪ ಎಲ್ಲ ರೆಡಿ ಮಾಡ್ತಿದ್ದಾರೆ ಅತ್ತೆ ನನ್ನದು ಬರ್ಡೇಗೆ. ಅಜ್ಜಿ ಹೇಗಿದ್ರಿ? ಮತ್ತೆ ಹೆಂಗಿದ್ರಿ? ಅಜ್ಜಿ ಪಾಠ ತೆಗಿಬೇಡ ಅಂತ ಹೇಳ್ತಿದ್ದಾರೆ. ಇವತ್ತು ಬರ್ಡೇ ಬಾಯ್ ಇವ ಚೋಂಕ್ರ ಡ್ಯಾನ್ಸರ್ ವಿನೀಶ್, ನಮ್ಮ ಚೋಟ ಬಾವ ಉಪ್ಪದ್ರದಲ್ಲಿ ಉಪ್ಪದ್ರ ಬಾವ. ಫೈಟಿಂಗ್ ಮಾಡ್ತೀರಾ ನನ್ನೊಟ್ಟಿಗೆ ಫೈಟಿಂಗ್ ಮಾಡ್ತೀರಾ? ಇವ ಪೋಪುಣಿದಲ್ಲ ಅಡೆಂಗೆಲ್ ಬಾವ ಬರ್ಡೇ ಬಾಯ್. ಮತ್ತೆ ಎಂತ ನಮಗೆ ಗಮ್ಮತ್ತಿಲ್ಲ ಎಂತುಂಟು? ಎಂತೆಲ್ಲ ಗಮ್ಮತ್ತುಂಟು ಹೇಳಿ ಅಂತೆ. ಚಿಕನ್ ಮತ್ತೆ ಚಿಕನ್ ಸಾರು ಮತ್ತೆ ಸೇಮದಲ್ಯ ಮತ್ತೆ ಫಿಶ್ ಫ್ರೈ. ನನಗೆ ಆಸೆ ಮುಟ್ಟಿಸ್ಬಿಟ್ರು ಫಿಶ್ ಫ್ರೈ ಅಂತೇಳಿ. ಇಲ್ಲ ಬೇರೆ ಫಿಶ್ ಫ್ರೈ ಅಷ್ಟೇವಾ? ಅಷ್ಟೇ. ಟ್ಯಾಂಕ್ ಎಲ್ಲಿಕ್ಕಿಲ್ವಾ? ಟ್ಯಾಂಕಿ ಅಲ್ಲ, ಇದು ಡ್ರಮ್ಮು. ಎಷ್ಟನೇ ಕ್ಲಾಸ್ ನೀನು? ಸೆಕೆಂಡ್ ಕ್ಲಾಸ್. ನಮ್ಮ ಯಶಸ್ ಬಾವ, ಯಶಸ್ ಗೌಡ ಉರಮಾಲ್. ಇವ ಡಾಂಕಿ ಇವ ಮಂಕಿ. ಹಾಗೆ ಇವ ಬಾರಿ ದೊಡ್ಡ ಜನ. ಪೆಟ್ಟಿಸ್ಟ್ ಹೂವಪ್ಪ. ವಿನಿಸ್ ಇದನ್ ಬಿಡ. ಆಯ್ ಬರ್ಡೇ ಬಾಯ್ ಪಿರೌಲ್ಲಿ ಬರ್ಡೇ ಬಾಯ್ ಎಂದಿದ್ದಾರೆ. ಈಗ ಓಪನ್ ಮಾಡ್ತಿದ್ದಾರೆ ಕೇಕನ್ನು. ಕೇಕ್ ಯಶು Happy birthday to you, happy birthday to you, happy birthday to you, Yashu Baba, happy birthday to you. ಅಮ್ಮ ಕೇಕ್ ತಿಂದ್ರ? ನೀವು ತಿಂದಾಯ್ತಾ? ನೀವು ಕೇಕ್ ತಿಂದ್ರಾ? ಕೇಕ್ ಸೂಪರ್. ಬರ್ಡೇ ಬಾಯ್ ಕೇಕ್ ಹೇಗೆ ಉಂಟು? ಚಂದ ಉಂಟು. ಅಜ್ಜಿ ಕೇಕ್ ತಿಂದ್ರ? ನೀವು ತಿಂದ್ರಾ? ಕೇಕ್ ತಿಂದ್ರು. ಎಲ್ರು ಕೇಕ್ ತಿಂದಾಯ್ತು. ಈಗ ಕಂಬ್ಳ ಆಗ್ತುಂಟು. ಇಲ್ಲಿ ಕಂಬ್ಳ ಕೊಡ್ಲ ನಮ್ಮ ಗುಡ್ಡದಲ್ಲಿ. ಮನುಷ್ಯನ ಬಟ್ಟಲು
ಅವನೇ ಏ ಯಶು ಹಂಗಿಲ್ಲದ ಅವನು. ಮತ್ತೆ ಬರ್ಡೇ ಎಲ್ಲ ಆಯ್ತಲ್ಲ, ಸೆಲೆಬ್ರೇಷನ್ ಎಲ್ಲ ಆಯ್ತಲ್ಲ, ಈಗೆಂತ ಬರೀಲಿಕ್ಕ ಮಲಗ್ಲಿಕ್ಕ? ಬರೀಲಿಕ್ಕೆ ಇನ್ನು ನಾಳೆ ರಜೆ ಅಲ್ಲ, ನಾಳೆ ಬರಿಬೋದಲ್ಲ? ಕುಣಿತ ಭಜನೆ ಬೆಳಿಗ್ಗೆ ಅಂದಾನೆ, ಆದ್ಮೇಲೆ ಬಂದು ಬರಿಬೋದಲ್ಲ? ಹೌದಾ? ಓ ಹಾಗೆ. ಗುಡ್ ಬಾಯ್, ಗುಡ್ ಬಾಯ್ ಎಸ್ ಎಸ್ ಬರ್ಡೇ ಬಾಯ್. ನಾನು ಬರಲಿಕ್ಕೆ ಉಂಟಂತ ನಾನೀಗ ಹೊರಡ್ತಿದ್ದೀನಿ. ಇಲ್ಲಿ ಇದೆಲ್ಲ ಆಯಿತು. ಈಗ ಈಗ ಬರ್ಬಿದ್ದೀರಪ್ಪ. ಮತ್ತೆ ನಾವು ಹೊರಡುದು ಬರ್ತೇವೆ. ಗಮ್ಮತ್ ಬಾರಿ ಖುಷಿ ಆಯ್ತು, ಗಮ್ಮತ್ ಮಾಡಿದ್ರಿ, ಕೇಕ್ ಎಲ್ಲ ಕಟ್ ಮಾಡಿ. ಮತ್ತೆ ನಮ್ಮ ಅಜ್ಜಿ ಬಾರಿ ಬೊಬ್ಬೆ ಬಾಡೋಡ್ಚಿ ಬಾವೇರೆ ನಾವು ಹೊರಡ್ತೇವೆ. ಅಜ್ಜಿ ಈಗ ಬಚ್ಚಿರ ತಿನ್ನುತ್ತಿದ್ದಾರೆ. ನಾವೀಗ ಹೊರಡ್ತಿದ್ದೇವೆ. ಇದಂತೂ ಮೊಟ್ಟತ್ತಿದು ಅಡಿಕೆ ಸುಲಿಯುವ ಯಂತ್ರ. ನಾನು ಮತ್ತೆ ಅಜ್ಜಿ ಈಗ ಹೋಗ್ತಿದ್ದೆ. ಅಮ್ಮ ಅತ್ತೆ ಅನ್ನ ಹೋಗಿದ್ದಾರೆ, ಅಲ್ಲೇ ಇದ್ದಾರೆ ಮೇಲೆ ಇದು ಕುಂಬಳ ನೋಡ್ತಿದ್ದಾರೆ. ಹಾಗೆ ಈಗ ಅಲ್ಲಿ ಹೊರಟಿವಿ ನಾನು ಮತ್ತೆ ಅಜ್ಜಿ. ಅದೇ ಎಂತ ಬ್ಲರ್ ಆಗಿದೆ ಕ್ಯಾಮರಾ ಎಲ್ಲ. ಫೈನಲಿ ಮನೆಗೆ ರೀಚ್ ಆದ್ವಿ ನಾನು ಮತ್ತೆ ಅಜ್ಜಿ. ಅನ್ನ ಮತ್ತು ಅಮ್ಮ ಬಂದಿದ್ದಾರೆ. ಓಕೆ ನಾನು ಇವಾಗ ನೆನೆ ಮಾಡ್ತೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟು ಲಾಗ್ ಸಿಗ್ತೀನಿ ಟೇಕ್ ಬಗ್ಗೆ ಕನ್ನಡ ಚೂರು ಪಾತಿರ ಬಂಗ ಹಾಕೊಂಡು ನನ್ನ ಮಾತಾಡಿಗೆ ಸಬ್ಸ್ಕ್ರೈಬ್ ಆಗ್ತದೆ ಅಷ್ಟಲ್ಲ. ಹಾಗೆ ಲಾಗ್ ಮಾಡೋದು. ಮತ್ತು ನಾನು ಲಾಗ್ ಏನು ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡ್ತಿದ್ರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಲಾಗ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.